ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಹೊರದು ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಉಂಟು, ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡುದು. ಆ ಪ್ಲೇಸಿನ ಹೆಸರು ಯಾನ ಅಂತ. ಯಾನ ಟೂರಿಸಂ ಪ್ಲೇಸ್. ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಬೆಳಿಗ್ಗೆ ಮಳೆ ಉಂಟು. ಈಗ ಮಳೆ ಸ್ವಲ್ಪ ಬಿರಿ ಮಳೆ ಬರ್ತಾ ಉಂಟು. ಯಾವತ್ತು ಮಳೆ ಬರುದು, ಸಂಜೆ ಹೊತ್ತು ಮಳೆ ಬರುದು. ಇವತ್ತು ಬೆಳಿಗ್ಗೆ ಮಳೆ ಬಂತು, ಮಧ್ಯಾಹ್ನ ಹೊತ್ತಿಗೆ ಮಳೆ ಬಂತು. ಇವತ್ತು ಮ್ಯಾಚ್ ನಡೆದು ಉಂಟು. ಯಾವುದೇ ಮ್ಯಾಚ್? ಇಂಡಿಯಾ ಮತ್ತು ಸೌತ್ ಆಫ್ರಿಕಾ. ಇವತ್ತು ಇಂಡಿಯಾ ಗೆಲ್ಬಹುದು. ಇಂಡಿಯಾ ಗೆಲ್ಬಹುದು. ಇವತ್ತು ನಾವು ದೂರ ಟ್ರಾವೆಲಿಂಗ್ ಮಾಡುದು ಯಾನದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಯಾನ ಎಲ್ಲಿ ಇರುವುದು? ಭಾರತದ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಒಂದು ಪ್ಲೇಸ್. ಸೂಪರ್ ವೈಬ್ ಇರೋ ಪ್ಲೇಸ್. ಇದಕ್ಕೆ ಮತ್ತೊಂದು ಹೆಸರು ಉಂಟು. ಇದು ಭಾರತದ 2ನೇ ಕ್ಲೀನೆಸ್ಟ್ ಒಂದು ಗ್ರಾಮವಾಗಿದೆ. ಕರ್ನಾಟಕದ ಒಂದು ಕ್ಲೀನ್ ಆಗಿರುವ ಒಂದು ಗ್ರಾಮವಾಗಿದೆ ಯಾನದಲ್ಲಿ ಮೈನ್ ಇರುವುದು ಯಾವುದು? ಕೇವ್ ಅದೆಲ್ಲ ಇರುವುದು. ಮತ್ತೆ ಗುವೆ, ಮತ್ತೆ ಆ ಗುವೆ ಕೇವ್ ಒಂದಲ್ಲ, ಅದೆಲ್ಲ ಇರುವ ಒಂದು ಪ್ಲೇಸ್. ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸ್ ಯಾನಗೆ ಹೋಗಿದ್ದರೆ ಕಮೆಂಟ್ ರೀತಿಯಲ್ಲಿ ಹೇಳಿ, ನಿಮ್ಮ ಅಭಿಪ್ರಾಯ ಎಲ್ಲ ಹೇಳಿ. ನಾನು ಮಾತಾಡುದು ಸ್ವಲ್ಪ ಆಚೆ ಆಗ್ಬೋದು. ಹೊರಗೆ ಸ್ವಲ್ಪ ಬಿರಿ ಮಳೆ ಬರ್ತಾ ಉಂಟು. ಮಳೆ ಬರ್ತಾ ಉಂಟು. ಸ್ವಲ್ಪ ಮಳೆಯ ಸೌಂಡ್ ಕೇಳ್ಬಹುದು. ಪಿರಿ ಮಳೆ ಅಂತ. ಇವತ್ತು ಬೆಳಿಗ್ಗೆನೇ ಮಳೆ ಅಂತ. ಯಾವತ್ತು ಬರುದು? ಸಂಜೆ ಹೊತ್ತು ಮಳೆ ಬರುವುದು. ಈಗ ಎಷ್ಟು ಗಂಟೆ ಆಯ್ತು? 2:15 ಆಯ್ತು. ಈಗ ಇವತ್ತು ಮ್ಯಾಚ್ ಆಗ್ತಾ ಉಂಟು, ಕ್ರಿಕೆಟ್ ಆಗ್ತಾ ಉಂಟು. ಸೌತ್ ಆಫ್ರಿಕಾ ವಾಸ್ ಇಂಡಿಯಾ. ಯಾವ್ದು ಗೆಲ್ಬಹುದು ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡೋದು 7 ಗಂಟೆ ಅಲ್ಲ. ಆ ಟೈಮ್ಗೆ ಮ್ಯಾಚ್ ಎಂಡ್ ಆಗ್ತಾ ಇರ್ಬೋದು. ಇಂಡಿಯಾ ಗೆಲ್ಬಹುದು. ಮಳೆ ಬರ್ತಾ ಉಂಟು, ಸ್ವಲ್ಪ ಮಳೆಯ ಸೌಂಡ್ ಕೇಳ್ಬಹುದು. ಯಾನ ಎಲ್ಲಿರುತ್ತದೆ ನಿಮಗೆ ಹೇಳಿದ್ದೇನೆ. ಎಷ್ಟು ಎತ್ತರದಲ್ಲಿ ಉಂಟು? 357 ಮೀಟರ್ ಎತ್ತರದಲ್ಲಿ ಉಂಟು. ಹೇಳ್ಬೇಕಾದ್ರೆ ಯಾನದಲ್ಲಿ ಮೈನ್ ಇರುವುದು, ಆಕರ್ಷಣವಾಗಿರುವ ಪ್ಲೇಸ್ ಯಾವುದು? ಅಲ್ಲಿರುವ ಬಂಡೆಗಳು, ಅಲ್ಲಿರುವ ಕೇವ್ಗಳು, ಕೆಲವು ರೀತಿಯ ಪ್ಲೇಸ್ಗಳು ಯಾನದಲ್ಲಿ ಉಂಟು. ಎಷ್ಟು ಎತ್ತರದಲ್ಲಿ ಅಂತ ನಿಮಗೆ ಹೇಳಿದ್ದೇನೆ. 357 ಮೀಟರ್ ಎತ್ತರದಲ್ಲಿ ಉಂಟು ಯಾನ ಎಂಬ ಪ್ಲೇಸ್. ಯಾನ ಎಲ್ಲಿರುವುದು ನಿಮಗೆ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವುದು. ಅಲ್ಲೊಂದು ಕುಮ್ಮಟ ಎಂಬ ಒಂದು ರೋಡ್ ಉಂಟು. ಆ ರೋಡಿನಿಂದ 1 ಕಿಲೋಮೀಟರ್ ಇರುವುದು ಈ ಪ್ಲೇಸ್ಗೆ ಯಾನ. ಇದು ಎಷ್ಟು ಎತ್ತರದಲ್ಲಿ ಉಂಟು? 357 ಮೀಟರ್ ಎತ್ತರದಲ್ಲಿ ಉಂಟು ಈ ಪ್ಲೇಸ್. ಒಳ್ಳೆ ಬ್ಯೂಟಿಫುಲ್ ಆಗಿರೋ ಪ್ಲೇಸ್. ಯಾನಕ್ಕೆ ನಿಕ್ ನೇಮ್ ಉಂಟು, ಕ್ಲೀನೆಸ್ಟ್ ವಿಲೇಜ್ ಅಂತ ಹೇಳ್ತಾರೆ. ಇದು ಕರ್ನಾಟಕದಲ್ಲಿ ಇರುವ ಕ್ಲೀನೆಸ್ಟ್ ಆಗಿರೋ ಒಂದು ಗ್ರಾಮ. ಭಾರತದ 2ನೇ ಕ್ಲೀನ್ ಆಗಿರೋ ಒಂದು ಗ್ರಾಮ ಅಂತ ಹೇಳ್ತಾರೆ. ಮತ್ತೊಂದು ಹೇಳ್ಬೇಕಿದ್ರೆ ಇಲ್ಲಿ 2 ಶಿಖರ ಉಂಟು. ಒಂದು ಭೈರವೇಶ್ವರ ಶಿಖರ, ಮತ್ತೊಂದು ಮೋಹಿನಿ ಶಿಖರ ಅಂತ. ಈ ಭೈರವೇಶ್ವರ ಶಿಖರ ಎಷ್ಟು ಎತ್ತರದಲ್ಲಿ ಉಂಟು? 120 ಮೀಟರ್ ಎತ್ತರದಲ್ಲಿ ಉಂಟು. ಮತ್ತೊಂದು ಮೋಹಿನಿ ಶಿಖರ ಎಷ್ಟು ಎತ್ತರದಲ್ಲಿ ಉಂಟು? 90 ಮೀಟರ್ ಎತ್ತರದಲ್ಲಿ ಉಂಟು ಈ ಪ್ಲೇಸ್. ಒಳ್ಳೆ ವೈಬ್ರೋ ಪ್ಲೇಸ್. ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೆದು ಅಂತ ಹೇಳ್ಬೇಕಿದ್ರೆ ಅಕ್ಟೋಬರ್ ಇಂದ ಜನವರಿವರೆಗೆ ಹೋದ್ರೆ ಒಳ್ಳೇದು. ಆ ಗ್ಯಾಪ್ ಅಲ್ಲಿ ಹೋದ್ರೆ ಒಳ್ಳೇದು ಅಂತ ಹೇಳ್ತಾರೆ. ನನಗೆ ಕರೆಕ್ಟ್ ಗೊತ್ತಿಲ್ಲ, ಗೊತ್ತಿದ್ದನ್ನು ನಿಮಗೆ ಶೇರ್ ಮಾಡಿದ್ದು. ಯಾನದಲ್ಲಿ ಕೆಲವು ರೀತಿಯ ಮೂವಿ ಶೂಟ್ ಆಗಿದೆ. ಅದರಲ್ಲಿ ಒಂದು ಮೂವಿ, ನಾನು ಮೂವಿಯನ್ನು ನೋಡ್ಲಿಲ್ಲ. ಮೂವಿಯ ಹೆಸರು ಅಂತ ಹೇಳ್ತಾರೆ ನಮ್ಮವರ ಮಂದಾರ ಹೂವೆ ಅಂತ ಮೂವಿ.
ಇದು ಶಿವರಾಜಕುಮಾರ ಮೂವಿ ಅಂತ ಕಾಣುತ್ತೆ, ನೋಡ್ಲಿಲ್ಲ. ಇದು ಮಂಗಳೂರಿಂದ 230 ಕಿಲೋಮೀಟರ್ ಉಂಟು. ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತದೆ? ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗಿ ಸಂಜೆ 6 ಗಂಟೆವರೆಗೆ ತನಕ ಉಂಟು. ಇಲ್ಲಿಯ ಟಿಕೆಟ್ ಪ್ರೈಸ್ ಎಷ್ಟು? ಎಂಟ್ರಿ ಫೀಸ್ 5 ರೂಪಾಯಿ. ಮತ್ತೆ ಇಲ್ಲಿ ಕೇವ್ ಉಂಟಲ್ಲ, ಗೂವೆ ಉಂಟಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಒಬ್ಬನಿಗೆ 40 ರೂಪಾಯಿ ಕೊಡ್ಬೇಕಂತ ಕಾಣ್ತದೆ, ನನಗೆ ಕರೆಕ್ಟ್ ಗೊತ್ತಿಲ್ಲ. ಮತ್ತೆ ಪಾರ್ಕಿಂಗ್ ಫೀಸ್ ಕೊಡ್ಬೇಕಂತ ಕಾಣ್ತದೆ, ಎಷ್ಟು ನನಗೆ ಕರೆಕ್ಟ್ ಗೊತ್ತಿಲ್ಲ. ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಎಂಟ್ರಿ ಫೀಸ್ ಎಷ್ಟು ಅಂತ ನೀವು ಹೇಳಿ. ಯಾನದಲ್ಲಿ ಯಾವ ಟೈಮ್ ಅಲ್ಲಿ ಫೆಸ್ಟಿವಲ್ ಆಗ್ತದೆ? ಶಿವರಾತ್ರಿ ಟೈಮ್ ಅಲ್ಲಿ ಫೆಸ್ಟಿವಲ್ ಆಗ್ತದೆ. 10 ದಿವಸ ಫೆಸ್ಟಿವಲ್ ಉಂಟು ಈ ಪ್ಲೇಸ್ ಅಲ್ಲಿ, ಯಾನ ಎಂಬ ಪ್ಲೇಸ್ ಅಲ್ಲಿ. ಯಾವ ಜಿಲ್ಲೆಯಲ್ಲಿ ಅಂತ ನಿಮಗೆ ಹೇಳ್ತೀನಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಒಂದು ಪ್ಲೇಸ್, ಒಳ್ಳೆ ಕ್ಲೈಮೇಟ್ ಇರುವ ಪ್ಲೇಸ್. ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೇದು? ಅಕ್ಟೋಬರ್ ಇಂದ ಜನವರಿ ವರೆಗೆ ಹೋದ್ರೆ ಒಳ್ಳೇದು. ಆ ಟೈಮ್ ಒಳ್ಳೆ ಕ್ಲೈಮೇಟ್, ಒಳ್ಳೆ ಮಳೆಗಾಲ, ಆ ಟೈಮ್ ಅಲ್ಲಿ ಹೋದ್ರೆ ಒಳ್ಳೇದು. ಇಲ್ಲಿ ಸಪರೇಟ್ ಆಗಿ ಟಿಕೆಟ್ ಪ್ರೈಸ್ ನನಗೆ ಕರೆಕ್ಟ್ ಗೊತ್ತಿಲ್ಲ, ಹೇಳಿದ್ದೀನಿ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ಚಿಕ್ಕದಾದ ವಿಡಿಯೋಗೆ ಬೈ ಬೈ ಹೇಳ್ತಾ ನಾನು ಗಾಯ್ಸ್, ಅಲ್ಲಿವರೆಗೆಲ್ಲರಿಗೆ ಬೈ ಬೈ.